ಕಾರಿನೊಳಗೆ ಕುಳಿತುಕೊಂಡು ತನಗೆ ತಾನೇ ಗುಂಡು ಹಾರಿಸಿಕೊಂಡು ಉದ್ಯಮಿ ದಿಲೀಪ್ ಎನ್ಆರ್ ಎಂಬುವರು ಕಾರಿನೊಳಗೆ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆಯನ್ನ ತೀವ್ರಗೊಳಿಸಿದ್ದೇವೆ ಎಂದು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕೆ ಹೇಳಿದ್ದಾರೆ. ಸಾವಿನ ಕುರಿತಂತೆ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಅವರು ಮಂಗಳವಾರ ಮುಂಜಾನೆ ಕಾರ್ಕಳ ತಾಲೂಕಿನ ನಿಟ್ಟೆ ಧೂಪದಕಟ್ಟೆಯಲ್ಲಿ ಸಾವನ್ನಪ್ಪಿರುವ ಕಾರ್ಕಳದವರಾದ ದಿಲೀಪ್ ಎನ್ಆರ್ ಅವರ ಸಾವಿನ ಕೃತ್ಯಕ್ಕೆ ಕಾರ್ಕಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು. ಉದ್ಯಮದಲ್ಲಾದ ನಷ್ಟ, ಕಿಡ್ನಿ ಕಾಯಿಲೆಯಿಂದಾಗಿ ತುಂಬಾ ನೊಂದಿದ್ದವರು ಮನೆ ಮಂದಿಗೆ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದರು. ಕೂಡಲೇ ಮನೆ ಮಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಹುಡುಕಾಡಲು ಶುರು ಮಾಡಿದಾಗ ದಿಲೀಪ್ ಅವರು ತಮ್ಮ ಸ್ನೇಹಿತರ ಕಾರಿನಲ್ಲಿ ರಸ್ತೆ ಪಕ್ಕದಲ್ಲಿ ಅವರ ಶವ ಪತ್ತೆಯಾಗಿದೆ. ಕಾರಿನಲ್ಲಿ ವಿಷದ ಬಾಟ್ಲಿ ಕಂಡುಬಂದಿದೆ. ಅಲ್ಲದೆ ಸರ್ವಿಸ್ ರಿವಾಲ್ವರ್ನಿಂದ ಹೃದಯ ಭಾಗಕ್ಕೆ ಗುಂಡು ಹೊಡೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಪೋಸ್ಟ್ ಮಾರ್ಟಮ್ ವರದಿ ಬಂದ ಬಳಿಕ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಇವತ್ತಿನ ದಿವಸ ಬೆಳಗಿನ ಜಾವ ಕಾರ್ಕಳ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಯುಡಿಆರ್ ಪ್ರಕರಣ ದಾಖಲಾಗಿದೆ. ಕೇಸಿಂದು ಸಾರಾಂಶ ಏನಂದರೆ, ಮ್ಯಾಂಗ್ಳೂರು ನಿವಾಸಿಯಾದ ದಿಲೀಪ್ ಎಂದ ಒಂದು ವ್ಯಕ್ತಿ, ಅವರು ಕಾರ್ಕಳ ಮೂಲದವರು. ಅವರು ಒಂದು ಉದ್ಯಮಿ ಹಲವು ಬಿಸ್ನೆಸ್ಗಳನ್ನು ಮಾಡಿ ಅದರಲ್ಲಿ ನಷ್ಟ ಬಂದಿದೆ. ಮತ್ತು ಅವರು ಅನಾರೋಗ್ಯದಿಂದ ಕಿಡ್ನಿ ಕಾಯಿಲೆಯಿಂದ ಅವರು ಇತ್ತು ಅವರ ಕಾಯಿಲೆಗೆ. ಈ ಹಿನ್ನೆಲೆಯಲ್ಲಿ ಅವರು ನಿನ್ನೆ ರಾತ್ರಿ ಸಂದರ್ಭದಲ್ಲಿ ಅವರು ಫ್ಯಾಮಿಲಿಗೆ ವಾಟ್ಸಪ್ನಲ್ಲಿ ಒಂದು ಮೆಸೇಜನ್ನು ಹಾಕ್ತಾರೆ, ಅವರಾಗಿ ಸೂಸೈಡ್ ಮಾಡೋಕ್ಕೆ ಹೋಗ್ತೀನಿ ಎಂದು. ತದನಂತರ ಫ್ಯಾಮಿಲಿ ಅವರು ಪೊಲೀಸರಿಗೆ ಇಂಟಿಮೇಟ್ ಮಾಡ್ತಾರೆ. ಅವರನ್ನು ವೆರಿಫೈ ಮಾಡಿ ಹುಡುಕಿ ಹೋದಾಗ ಬೆಳಗಿನ ಜಾವ ಸುಮಾರು ಒಂದು 3-3:30 ಸಂದರ್ಭದಲ್ಲಿ ಅವರು ರೋಡ್ ಬದಿನಲ್ಲಿ ಅವರು ಫ್ರೆಂಡ್ ಕಾರ್ನಲ್ಲಿ ಬಂದು ಅಲ್ಲಿ ಅವ್ರದ್ದು ಮೃತದೇಹ ಇದ್ದದ್ದು ಕಂಡು ಬಂದಿದೆ. ಗಾಡಿಯನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿ ಒಂದು ವಿಷದ ಬಾಟಲನ್ನು ಇತ್ತು. ಸೊ ವಿಷವನ್ನು ಸೇವನೆ ಮಾಡಿ ತದನಂತರ ಅವರು ಸರ್ವಿಸ್ ರಿವಾಲ್ವರ್, ಅವರು ಲೈಸೆನ್ಸ್ ತೊಗೊಂಡಿರುವ ಸರ್ವಿಸ್ ರಿವಾಲ್ವರ್ನಲ್ಲಿ ಅವರು ಹೃದಯ ಭಾಗಕ್ಕೆ ಗುಂಡನ್ನು ಹಾರಿಸ್ಕೊಂಡು ಡೆತ್ ಆಗಿದ್ದಾರೆ. ಇದರ ಸಲುವಾಗಿ ಅವರದ್ದು ಬ್ರದರ್ ಬಂದು ಒಂದು ದೂರನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಿರೋ ದೂರ ಮೇಲೆ ಯುಡಿಆರ್ ಪ್ರಕರಣ ದಾಖಲಾಗಿದೆ. ಯುಡಿಆರ್ ಮುಂದೆ ಪೋಸ್ಟ್ ಮಾರ್ಟಮ್ ವರದಿ ಬಂದ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುತ್ತದೆ.